ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇವತ್ತಿನ ಶ್ರೀಕೃಷ್ಣನ ವಜ್ರ ಕೃಷ್ಣ ಅಲಂಕಾರ ಅಂತ ನೋಡ್ಕೊಂಡು ಬನ್ನಿ. ದಂಡಿ ಮಾಲೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ಆನಂತರ ನಿನ್ನೆ ನಡೆದ ಚಂದ್ರಮೌಳೇಶ್ವರದ ಉತ್ಸವ. ಊರಿನ ದೇವರು ನಮಗೆ ಕೃಷ್ಣನಿಗಿಂತ ಮುಂಚೆ ಬಂದು ಕೂತವರು, ಆದ ಕಾರಣ ತುಂಬ ವಿಶೇಷ ಆಗುತ್ತೆ. ಸಾಧಾರಣ ಎಲ್ಲರೂ ಇದಕ್ಕೆ ಬರ್ತಾರೆ. ಇವತ್ತಿನ ಪೂಜೆನೆಲ್ಲ ನೋಡ್ಕೊಂಡು ಬಂದು ನಾಳೆ ನಿನ್ನೆ ಚಂದ್ರಮೌಳೇಶ್ವರ ಉತ್ಸವನ ನೋಡ್ಕೋತಾ ಬನ್ನಿ. ಇದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ. ಆನಂತರ ನಾನು ಕೆಲವು ವೀಡಿಯೋಗಳನ್ನು ತೆಗೆದಿದ್ದೀನಿ, ಫೋಟೋ ತೆಗೆದು ಅದನ್ನೆಲ್ಲ ಹಾಕ್ತಾ ಬರ್ತೀನಿ, ನೋಡ್ಕೋತಾ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಮಳೆ ಬಂತು, ಮಧ್ಯಾಹ್ನ ಊಟಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗಿತ್ತು, ನಾನು ಹೋಗಿರಲಿಲ್ಲ, ಹೇಳಿದ್ರು ಅಲ್ಲೆಲ್ಲ. ಆನಂತರ ದೇವ್ರನ್ನ ತಗೊಂಡು ಬರೋದು, ಅಲ್ಲಿನ ಸೀಲಿಂಗು ಎಲ್ಲನೂ ನೋಡ್ಕೋತಾ ಬನ್ನಿ. ದೇವರು ಕೃಷ್ಣ ಮಠಕ್ಕೆ ಬಂದು ಅಲ್ಲಿ ಪೂಜೆ ಆಗುವಂಥದ್ದು ಕೆಲವು ಸ್ನ್ಯಾಪ್ಸ್ ಎಲ್ಲ ಹಾಕಿದ್ದೀನಿ. ಆಮೇಲೆ ಚಿಕ್ಕ ರಥ, ಒಂದು ಕಟ್ಟಿಗೆ ರಥ ಇರುತ್ತೆ, ಅದನ್ನೂ ಎಳಿತಾರೆ. ಆ ಮುಸ್ಸಂಜೆ ಹೊತ್ತಿಗೆ ತೇರು ನೋಡೋದೇ ಚಂದ. ಮಧ್ಯಾಹ್ನದ್ದು ದರ್ಶನ ಬಲಿ ಕೂಡ ನೋಡ್ಕೊಂಡು ಬಂದಿದ್ದೆ. ದೇವರ ಮನೆಯಲ್ಲಿ ಹೊತ್ತು ಕುಡಿಯುವಂಥದ್ದು. ಫಸ್ಟಿಗೆ ದೊಡ್ಡ ರಥ, ಆನಂತರ ಚಿಕ್ಕ ರಥದ ದೇವರ ಸೇವೆ ಆಗುತ್ತೆ. ಆನಂತರ ಕೃಷ್ಣ ಮಠದ ಒಳಗೆ ಹೋಗಿ ಪೂಜೆ ನಡೆಯುತ್ತೆ. ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಥ್ಯಾಂಕ್ ಯು.